ಕಾಂಗ್ರೆಸ್ ಪಕ್ಷದ ವತಿಯಿಂದ ಬಂಟ್ವಾಳ ಕ್ಷೇತ್ರಾದ್ಯಂತ ಗ್ರಾಮಗಳನ್ನು ತಲುಪುವ ಬಂಟ್ವಾಳ ಪ್ರಜಾಧ್ವನಿ ಯಾತ್ರೆ ಮಾರ್ಚ್ 11ರಿಂದ ಆರಂಭಗೊಳ್ಳಲಿದ್ದು 14 ದಿನಗಳ ಕಾಲ ಕ್ಷೇತ್ರಾದ್ಯಂತ ಸಂಚರಿಸಲಿದೆ ಎಂದು ಮಾಜಿ ಸಚಿವ ಬಿ ರಮಾನಾಥರ ಹೇಳಿದ್ದಾರೆ. ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತನ್ನ 5 ವರ್ಷಗಳ ಶಾಸಕತ್ವದ ಅವಧಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮೂಲಕ ಕ್ಷೇತ್ರಾದ್ಯಂತ ಕೈಗೊಳ್ಳಲಾಗದ 5,000 ಕೋಟಿ ರೂಪಾಯಿಗಳ ಪ್ರಗತಿ ಕಾರ್ಯಗಳನ್ನು ಜನರಿಗೆ ತಿಳಿಸುವ ಕಾರ್ಯವನ್ನ ಯಾತ್ರೆ ಮೂಲಕ ಮಾಡಲಾಗುವುದು ಎಂದರು. ಮಂಜೂರಾತಿ ಮಾಡ್ತಾರಲ್ಲ ಅಂತ ಹೇಳಿದ್ರು, ನಿಮ್ಗೆ ಆಗೋದಿಲ್ಲ ಅಂತ ಹೇಳಿದ್ರು. ಶೋಭಲಕ್ಷ್ಮಿ ಬೇಕಾದ್ರೆ ಕೇಳಿ, ಅವಳು ಇವಾಗಲೂ ಇಂಜಿನ್ ಆಗೋದಿಲ್ಲ ಅಂತ ಹೇಳಿದ್ರು. ನಾನು ಚಾಲೆಂಜ್ ಮಾಡ್ತಾ ಇರ್ತೇನೆ ಅಂತೇಳಿ ನಾನು ಅಧಿಕಾರಿ ಜೊತೆ ಮುಖ್ಯಮಂತ್ರಿ ಮಾತಾಡಿ ನಾನು ಮಂಜೂರಾತಿ ಮಾಡಿಸ್ತಂದೆ. ತಂದು ಕಾಪಿಯನ್ನು ಕೊಟ್ಟೆ. ಆ ಕಾಪಿಯನ್ನು ಯಾಕೆಂದರೆ ನಾವು ಮಾಡಿದ್ದೇವೆ ಅಂತ ಹೇಳ್ತಾರೆ, ಅದು ಯಾವಾಗ ಆಗಿದೆ ಅಂತ ಹೇಳಿದರೆ, ಈ ಸರ್ಕಾರದ ಆದೇಶ ಸಂಖ್ಯೆ ನಗರ ನೀರು ಸಲುವಾಗಿ ಆಡಳಿತ ಇಲಾಖೆ ಸರ್ಕಾರದ ಆದೇಶವನ್ನು ನಾನು ಕೊಡೋದು. ಯಾಕೆಂದರೆ ನದಿಯಿಂದ ನೀರನ್ನು ಎತ್ತಿ ಶುದ್ಧೀಕರಣ ಮಾಡಿ ಅಂತ ಹೇಳ್ತಾರೆ. ಇದು 3 ವಿಧಾನಸಭಾ ಕ್ಷೇತ್ರಕ್ಕೆ ಆ ಯೋಜನೆ ಸಂಬಂಧಪಟ್ಟದ್ದು. ಯಾಕೆಂದ್ರೆ ಎಲ್ಲ ಸೇರಿಸುವಾಗ